ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಶ್ವಿತೇಶ್. ನಾನು 2ನೇ ಕ್ಲಾಸಲ್ಲಿ ಓದುತ್ತಿದ್ದೇನೆ. ಮತ್ತೆ ಒಂದು ಊರಲ್ಲಿ ಆಮೆ ಮತ್ತೆ ಮೊಲ ಇತ್ತಂತೆ. ಆಮೇಲೆ ಮೊಲ ಹೇಳ್ತಂತೆ, ನಾವು ಸ್ಪರ್ಧೆ ಇಕ್ಕಣ, ಯಾರು ಹೇಳ್ತಾರೆ ನೋಡೋಣ ಅಂತ ಮೊಲ ಹೇಳ್ತಂತೆ. ಆಮೆ ಅದಕ್ಕೆ ಹಾ ಅಂತಂತೆ. ಸ್ಪರ್ಧೆ ಶುರುವಾಯ್ತಂತೆ. ಮೊಲ ಓಡಿ 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 ಹೋಗಿತ್ತಂತೆ. ಆಮೇಲೆ ಆಮೆ ನಡ್ಕೊಂಡು ಬರ್ತಾ ಇತ್ತಂತೆ. ಆಮೇಲೆ ಮೊಲ ಅಲ್ಲಿ ಹಿಂದೆ ತಿರ್ಗಿ ನೋಡಿದಾಗ ಅದು ತುಂಬಾ ದೂರ ಇತ್ತಂತೆ. ಅಲ್ಲೇ ಇದ್ದ ಮರದ ಹತ್ರ ಮಲ್ಕೊಂಡಿತ್ತಂತೆ. ಆಮೇಲೆ ಆಮೆ ನಡ್ಕೊಂಡು ಬಂದು ಮೊಲನ ದಾಟಿ ಲೈನ್ ಹತ್ರ ಹೋಗಿತ್ತಂತೆ. ಆಮೇಲೆ ಸಡನ್ ಆಗಿ ಎಚ್ಚರ ಆಗೋಯ್ತಂತೆ ಮೊಲಗೆ. ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಇಲ್ವಂತೆ. ಆಮೇಲೆ ಮುಂದೆ ತಿರುಗಿ ನೋಡಿದಾಗ ಅಲ್ಲಿ ಹೋಯ್ತಾ ಇತ್ತಂತೆ. ಆಮೇಲೆ ಮೊಲ ಎದುರ್ಕೊಂಡು ಹೋಯ್ತಾ ಇತ್ತಂತೆ. ಅಷ್ಟೊತ್ತಿಗೆ ಆಮೆ ಲೈನ್ನ ಮುಗಿಸ್ಬಿಟ್ಟಿತ್ತಂತೆ. ಆಮೇಲೆ ಮೊಲ ಏನಾಯ್ತಂದ್ರೆ, ನಾನು ಈ ಥರ ಪರವಾಗಿತ್ತು, ನಾನು ಸೋತ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಯಾರು ಯಾವತ್ತೂ ಈ ಥರ ಯೋಚನೆ ಮಾಡಬಾರ್ದು.